ಬಾಯಿ ನಿಲಿಕೆ ತೆಲಿಕೆ ಮನಸ್ಸದ ಉಲೈಡು ನಲಿಕೆ. ನಮಸ್ಕಾರ, ಯಾನು ಸುರೇಂದ್ರ ಜೈನ್ ನಾರಾವಿ. ನಿಖಲ ಮಾಂತೇರ್ನ ಸಾಕಾರ ಬೊಕ್ಕ ಪ್ರೋತ್ಸಾಹ ಎಂಗ್ಲನ ತೆಲಿಕೆ ನಲಿಗೆ ಕಾಮಿಡಿ ವಿಡಿಯೋ ಯಶಸ್ವಿ ಅವರ ಮೂಲ ಕಾರಣ. ನನ್ನ ಮಿತ್ತುಗಳ ನಿಖಲ್ನ ಸಾಕಾರ ಬೊಕ್ಕ ಪ್ರೋತ್ಸಾಹ ಎಂಗ್ಲ ಮಿತ್ತು ಏಪಲ ಇಪ್ಪಡಂದು ಯಾನ್ ನಿಖಲಿಟಕ್ಕೇನೊಂದುಲ್ಲೆ. ಎಂಗ್ಲನ ತೆಲಿಕೆ ನಲಿಕೆ ನೂತನ ಕಾಮಿಡಿ ವಿಡಿಯೋ ಅತಿ ಶೀಘ್ರ ಬರ್ರೊಂಡು. ಎಂಗ್ಲನ ಮಾಂತ ವಿಡಿಯೋದ ಬಗ್ಗೆ ವೀಕ್ಷಕರ ಅಗಲ್ನ ವೈಯಕ್ತಿಕ ಅಭಿಪ್ರಾಯನು ಕಡಪುಡ್ತೇವೆ. ಐನು ನಮ್ಮ ತೂ ಒಂದು ಬರ್ಕ. ನಮಸ್ಕಾರ, ನಾನು ಡಾಕ್ಟರ್ ದಿವಾ ಕೊಕ್ಕಡ ಕೊಯ್ಯೂರು. ಬಹಳ ವರ್ಷಗಳಿಂದ ಶ್ರೀಯುತ ಸುರೇಂದ್ರ ಜೈನ್ ನಾರಾವಿ ಅವರ ನೇತೃತ್ವದ ತೆಲಿಕೆ ನಲಿಕೆ ತಂಡ ಬಹಳ ಯಶಸ್ವಿಯಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದೆ. ಪ್ರತಿಯೊಂದು ಆ ತಂಡವು ಕೊಡ್ತಿರುವಂಥ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಕೂಡ ನಾನು ನೋಡ್ತಾ ಇದ್ದೇನೆ, ವೀಕ್ಷಣೆ ಮಾಡ್ತಾ ಇದ್ದೇನೆ. ಅದನ್ನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಬಹುಶಃ ನಾವು ಇವತ್ತು ಒತ್ತಡದ ಯುಗದಲ್ಲಿದ್ದೇವೆ, ವೇಗದ ಯುಗದಲ್ಲಿದ್ದೇವೆ. ಯಾವುದಕ್ಕೂ ನಮಗೆ ಪುರ್ಸೊತ್ತಿಲ್ಲದ ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ಈ ರೀತಿಯ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು, ತುಣುಕುಗಳೇನಿದ್ದಾವೆ, ಹಾಸ್ಯಕ್ಕೆ ಸಂಬಂಧಪಟ್ಟದ್ದು, ತಮಾಷೆಗೆ ಸಂಬಂಧಪಟ್ಟದ್ದು ಬಹುಶಃ ನಮ್ಮ ಒತ್ತಡ ನಿವಾರಣೆಗೆ ಒಳ್ಳೆಯ ದಿವ್ಯ ಔಷಧ ಅಂತ ನಾನು ಅಂದುಕೊಂಡಿದ್ದೇನೆ. ಬೇರೆ ಬೇರೆ ಕಾನ್ಸೆಪ್ಟಿಂದ ಯಾರು ಸುರೇಂದ್ರ ಜೈನ್ ನಾರಾವಿ ಅವರು ಅವರ ತಂಡವನ್ನು ಇಟ್ಟುಕೊಂಡು ಬೇರೆ ಬೇರೆ ಆಲೋಚನೆಗಳನ್ನು ತೆಲಿಕೆ ನಲಿಕೆ ತಂಡದ ಮೂಲಕ ಸಮಾಜಕ್ಕೆ ಕೊಡ್ತಾ ಬಂದಿದ್ದಾರೆ. ಬಹುಶಃ ಇದೊಂದು ಈಗಾಗಲೇ ಹೇಳಿದ ಹಾಗೆಯೇ ಎಲ್ಲ ರೀತಿಯ ನೋವು ಅಥವಾ ವೇದನೆ ಅಥವಾ ಸಂಕಟಗಳೇನಿದ್ದಾವೆ, ತಲೆಬಿಸಿ ಏನಿದೆ, ಎಲ್ಲವನ್ನು ಹೋಗಲಾಡಿಸುವುದಕ್ಕೆ ಇದೊಂದು ಒಳ್ಳೆಯ ರೀತಿಯ ರಾಮಬಾಣವಾಗಿ ಇವರು ಪ್ರಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ನನ್ನ ಅಭಿಪ್ರಾಯ. ವಿಶೇಷವಾಗಿ ಕೃಷಿ ಹಿನ್ನೆಲೆಯಿಂದ ಬಂದಿರುವಂತಹ ಸುರೇಂದ್ರ ಜೈನ್ ನಾರಾವಿ ಅವರು ಕೃಷಿಕರ ಬಗ್ಗೆ ವಿಶೇಷವಾದಂಥ ಒಂದು ಗಮನ ಹರಿಸಿದವರು. ಕೃಷಿಗೆ ರಕ್ಷಣೆ ಮಾಡಬೇಕು, ಕೃಷಿಯನ್ನು ಅದನ್ನು ಉಳಿಸಬೇಕು, ಪರಿಸರ ಉಳಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡ್ತಾ ಬಂದಂತಹ ಬಹುಮುಖ ಪ್ರತಿಭಾವಂತರು. ಬಹುಶಃ ಅವರ ಒಂದು ಮುಖ, ಈ ಹಾಸ್ಯದ ಮುಖ, ಈ ಏನು ಬೇರೆ ಬೇರೆ ಕ್ಲಿಪ್ಪಿಂಗ್ಸ್ಗಳ ಮೂಲಕ, ನಮಗೆ ವಿಡಿಯೋಗಳ ಮೂಲಕ ಗೋಚರ ಆಗ್ತಾ ಇದೆ. ಒಳ್ಳೆಯ ನಿರ್ದೇಶಕರು, ಒಳ್ಳೆಯ ಕಲಾವಿದರು ಕೂಡ ಆಗಿರುವಂಥ ಅವರಿಂದ ಮೂಡಿ ಬರ್ತಿರುವಂತಹ ಇಂತಹ ಒಂದು ಏನು ಹಾಸ್ಯದ ತುಣುಕುಗಳೇನಿದ್ದಾವೆ, ಇದಕ್ಕೆ ಸಮಾಜದಿಂದ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ವಿಶೇಷವಾದಂಥ ಪ್ರೋತ್ಸಾಹ ಬರ್ತಿರುವಂಥದ್ದನ್ನು ನಾನು ಹತ್ತಿರದಿಂದ ಗಮನಿಸಿದ್ದೇನೆ. ಮತ್ತು ಅವರು ಪ್ರತಿ ಸಾರಿ ಕೂಡ ಕಳಿಸುವಾಗ ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತಿದ್ದೇನೆ. ಬೇರೆ ಬೇರೆ ಏರಿಯಾಕ್ಕೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಬರ್ತವೆ. ಜನಜೀವನದ ಆಗು ಹೋಗುಗಳನ್ನು, ಅಲ್ಲಿ ಬರುವಂಥ ಭಾಷೆ ಇರ್ಬೋದು, ಅಲ್ಲಿ ಬರುವಂಥ ವಿಚಾರಗಳನ್ನು ಹಾಸ್ಯಕ್ಕೆ ಪರಿವರ್ತಿಸುವಂಥ ಒಂದು ವಿಶೇಷ ಕಲೆ ನಾರಾವಿ ಅವರಿಗೆ ಸಿದ್ಧಿಸಿದೆ ಅಂತೇಳಿ ನಾನು ಅಭಿಪ್ರಾಯ ಪಡ್ತೇನೆ. ಎಲ್ಲರ ಪ್ರೋತ್ಸಾಹ ಹೀಗೇನೆ ಸಿಕ್ಕಿದ್ರೆ ಬಹುಶಃ ಮುಂದೊಂದು ದಿವಸ ನಾರಾವಿ ಅವರು ಇನ್ನೂ ಹೆಚ್ಚಿನ ಈ ರೀತಿಯ ಏನು ಸಾಹಿತ್ಯವನ್ನು ಸಮಾಜಕ್ಕೆ ಕೊಡುವುದಕ್ಕೆ ಕೊಡ್ತಾರೆ ಅನ್ನುವಂಥ ಭರವಸೆ ನನಗಿದೆ. ನಮಸ್ಕಾರ. ನಮಸ್ತೆ. ಉದಯಗಡೆ ನಾರಾವಿ ಗ್ರಾಮದ ತೆಲಿಕೆ ನಲಿಕೆ ತಂಡದ ಮುಖ್ಯಸ್ಥರಾದಂಥ ಸುರೇಂದ್ರ ಜೈನ್ ಮತ್ತು ತಂಡದ ಸದಸ್ಯರು ಈಗಾಗಲೇ 99ನೇ ಸಂಚಿಕೆ ಮಾಡಿ ನಮ್ಮನ್ನು ಎಲ್ಲರನ್ನೂ ನಗಿಸಿರುತ್ತಾರೆ. ನಗಿಸುವುದು ಒಂದು ಕಲೆ. ಈ ಕಲೆ ಎಲ್ಲರಿಗೆ ಬರುವುದಿಲ್ಲ. ಅಂಥದ್ರಲ್ಲಿ ಈ ತಂಡದಲ್ಲಿ ನಮ್ಮ ಕೃಷಿಕರು, ಕಾರ್ಮಿಕರು, ವ್ಯಾಪಾರಸ್ಥರು ಎಲ್ಲರೂ ತಮ್ಮ ಪ್ರತಿಭೆಗಳನ್ನು ವ್ಯಕ್ತಪಡಿಸಿ ಉತ್ತಮ ರೀತಿಯಲ್ಲಿ ಸಂಚಿಕೆ ಮಾಡಿರುತ್ತಾರೆ. ಹಾಗಾಗಿ ಇನ್ನು ಮುಂದೆ ಬರುವಂತಹ 100ನೇ ಸಂಚಿಕೆ ಕೂಡ ಯಶಸ್ವಿಯಾಗಿ ನಡೆಯಲಿ ಮತ್ತು ಶ್ರೀ ದೇವರ ಅನುಗ್ರಹ ಅವರಿಗೆ ಇರಲಿ ಎಂದು ಪ್ರಾರ್ಥಿಸುತ್ತಾ 100ನೇ ಸಂಚಿಕೆಗೆ ಶುಭವನ್ನು ಕೋರುತ್ತೇನೆ. ಎಲ್ರಿಗೂ ನಮಸ್ತೆ. ಸುರೇಂದ್ರ ಜೈನ್ ನಾರಾವಿ ಹಾಗೂ ಅವರ ತಂಡ ಕಳೆದೊಂದಷ್ಟು ವರ್ಷಗಳಲ್ಲಿ ತೆಲಿಕೆ ನಲಿಕೆ ಪ್ರೊಡಕ್ಷನ್ ಎನ್ನುವಂತಹ ಒಂದು ಸಣ್ಣ ತಂಡವನ್ನು ಕಟ್ಟಿಕೊಂಡು ತಾವು ನಗುವುದಲ್ಲದೆ ಇತರರನ್ನು ಕೂಡ ನಗಿಸುವಂತಹ ಒಂದು ಕಾಯಕದಲ್ಲಿದ್ದಾರೆ. ಅಂತ ಹೇಳಿದರೆ ಒಂದು ವಾಣಿ ಇದೆ, ನಗುವುದು ಸಹಜ ಧರ್ಮ, ನಗಿಸುವುದು ಪರಮ ಧರ್ಮ ಅಂಥೇಳಿ. ಹಾಗೆಯೇ ಸಣ್ಣ ಸಣ್ಣ ಕಾಮಿಡಿ ವಿಡಿಯೋ ತುಣುಕುಗಳನ್ನು ಮಾಡ್ತಾ ತಾವು ಸಮಾಜದಲ್ಲಿ ದುಃಖ ಅಥವಾ ನೋವಲ್ಲಿ ಇರ್ತಂಥವರು ಅದನ್ನು ನೋಡಿದರೆ ಒಂದು ನಗುವಂತಹ ಒಂದು ಪ್ರವೃತ್ತಿ ಅವರಲ್ಲಿ ಖಂಡಿತ ಬೆಳೆಯುವುದು. ಅಂತಹ ಒಂದು ಸಣ್ಣ ಸಣ್ಣ ವಿಡಿಯೋಗಳನ್ನು ಅವರು ಮಾಡ್ತಾ ಇದ್ದಾರೆ. ಇವರ ತಂಡ ಇದೀಗ 100ನೇ ಒಂದು ವಿಡಿಯೋ, ತೆಲಿಕೆ ನಲಿಕೆ ಪ್ರೊಡಕ್ಷನ್ 100ನೇ ವಿಡಿಯೋವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ತಮ್ಮ ತಂಡಕ್ಕೆ ಶುಭವಾಗಲಿ, ಹಾಗೆ ಇನ್ನಷ್ಟು ಜನರನ್ನ ನಗಿಸ್ತಾ ಇರಿ ಅಂತ ಹೇಳಿ ನಾನು ಹಾರೈಸ್ತೇನೆ.
ವಂದನೆಗಳು. ನಮಸ್ಕಾರ. ಎನ್ನ ಪುದಾರ್ ಮುನಿರಾಜ್ ಜೈನ್ ನಾರಾವಿ ಏನು ತೆಲ್ಕೆ ನಲ್ಕೆದ ಒಂಜಿ ಏಪಲ ತೂವೊಂದಿಪ್ಪುವೆ ಐತ ಬಗ್ಗೆ ಪನೋಡು ಬಂದ ಆಗ್ಲ ಒಂಜಿ ಗ್ರಾಮೀಣ ಮಟ್ಟೋಡು ಒಂಜಿ ಹಳ್ಳಿ ನೆಟ್ಟಿತ್ತದು ಆತ ಜನಕ್ಲೇನು ಒಂಜಿ ಒಟ್ಟು ಮಲ್ತೊಂದು ಆಗ್ಲೇ ಬೋಡ್ತಿ ಲೆಕ್ಕ ಒಂಜಿ ಸಲಹೆ ಒಂದು ಮಲ್ತೊಂದು ತಿದ್ದುದು ಸುರೇಂದ್ರ ಜೈನರು ಆಗ್ಲೇನು ಬಾರಿ ಸೊಕ್ಕೊಂಜಿ ಕಾರ್ಯಕ್ರಮ ನಮಕ್ ಕೊರೊಂದುಲ್ಲೇರು ನಮಕ್ ಒಂಜಿ ತೂನಾಗ ಒಂಜಿ ಖುಷಿ ಆಪಿ ಲೆಕ್ಕ ಮಲ್ತೊಂದುಲ್ಲೇರು ಅವೇ ಕಾರ್ಯಕ್ರಮ ನಲ್ಲ ಇಂಚನೆ ಎಡ್ಡೆಡು ಬೆಳವಣಿಗೆ ಮಲ್ತದು ಎಡ್ಡೆ ಉದಾರ್ ಬಾರಾಡನ್ನು ಮಾತ ಎನ್ನ ಪರವಾದ ಒಂಜಿ ಶುಭ ಹಾರೈಕೆ ಮಲ್ತೊಂದುಲ್ಲೆ. ಯೂಟ್ಯೂಬ್ ಚಾನಲ್ ತೆಲಿಕೆ ನಲಿಕೆ ಪಂಡ ಒಂಜಿ ಪ್ರೋಗ್ರಾಮ್ ನಡ್ತೊಂದುಂಡು. ಸೋ ನೈಸ್ ಏನು ಮಸ್ತ್ ಎಪಿಸೋಡ್ ತೂಯೆ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಆದುಂಡು, ಮಸ್ತ್ ಕಾಮಿಡಿ ಆದುಂಡು ಆ್ಯಂಡ್ ವೆರಿ ಮೆಸೇಜ್ ಓರಿಯೆಂಟೆಡ್ ಆದುಂಡು. ಮಾತೆಲ್ಲ ತುಲೆ ಯಾನ್ಲ ತೂವೊಂದುಲ್ಲೆ ಯೂಟ್ಯೂಬ್ ಚಾನಲ್ ಲೈಕ್ ಮನ್ಪಲೆ ಸಬ್ಸ್ಕ್ರೈಬ್ ಮನ್ಪಲೆ ಆ್ಯಂಡ್ ಪ್ರತಿಯೊಂಜಿ ಎಪಿಸೋಡ್ಲ ಅಂದಿಕ್ಲ ತೂವೋಡು ಪಂಡದೇನ ವಿಶ್ವಸ್ತಿರ್ಪ. ಹಾಯ್ ನಮಸ್ಕಾರ, ನಾನು ಶಿವಪ್ರಸಾದ್ ಕಾಡುವಲೆ. ತೆಲಿಕೆ ನಲಿಕೆ ಚಾನಲ್ ಏಪಲ ತೂವೊಂದುಲ್ಲೆನ್ ಬಾರಿ ಪೊರ್ಲಾಪುಂಡು. ಆ್ಯಕ್ಟಿಂಗ್ ಬೊಕ್ಕ ನಿಗಲ್ನ ಹಳ್ಳಿದ ಸೀನ್ ಪೂರ ಬಾರಿ ಲಾಯ್ಕ್ ಆಪುಂಡು. ನಿಗಲ್ನ ನೂದ್ನೆತ್ತ ವೀಡಿಯೋಗೆ ಬೆಸ್ಟ್ ಆಫ್. ಎಲ್ರಿಗೂ ನಮಸ್ಕಾರ. ನೀವು ಈಗಾಗಲೇ ತೆಲಿಕೆ ನಲಿಕೆ ಪ್ರೊಡಕ್ಷನ್ಸ್ ನಿಂದ ಬರುವಂತಹ ಎಲ್ಲ ಕಾಮಿಡಿ ವಿಡಿಯೋಸ್ಗಳನ್ನು ನೋಡಿರ್ಬೋದು, ನೋಡಿ ನಕ್ಕು ಎಂಜಾಯ್ ಮಾಡಿರ್ಬೋದು. ಆದ್ರೆ ಈಗ ತೆಲಿಕೆ ನಲಿಕೆ ಪ್ರೊಡಕ್ಷನ್ಸ್ ತಮ್ಮ 100ನೇ ವಿಡಿಯೋನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಇದು ಖಂಡಿತ ಅವರಿಗೆ ಒಂದು ಹೊಸ ಮೈಲಿಗಲ್ಲು ಅಂತಲೇ ಹೇಳ್ಬೋದು. ನಮಸ್ಕಾರ, ನಾನು ನಿಮ್ಮ ಗಣೇಶ್ ಹೆಗ್ಡೆ ನಾರಾವಿ. ನನ್ನ ಗೆಳೆಯ ಸುರೇಂದ್ರ ಜೈನ್ ನಾರಾವಿ ಇವರ ಮುಂದಾಳತ್ವದಲ್ಲಿ ಈ ತೆಲಿಕೆ ನಲಿಕೆ ಚಾನೆಲ್ನಲ್ಲಿ ಮುಂಚೆ ಮಾಡಿರುವಂತಹ ಪ್ರತಿಯೊಂದು ಹಾಸ್ಯ ದೃಶ್ಯಗಳು ಭಾರಿ ಚೆನ್ನಾಗಿ ಮೂಡಿಬಂದಿದೆ. ಮುಂದಕ್ಕೂ ಕೂಡ ಇಂಥ ಕಲಾವಿದರಿಗೆ ಪ್ರೋತ್ಸಾಹ ಮಾಡಿದ್ದ ನಾನು ವಿನಂತಿಸ್ತೇನೆ. ಎಲ್ರಿಗೂ ನಮಸ್ಕಾರ, ನಾನು ಪ್ರಶಾಂತ್ ದಿಡುಪೆ. ತೆಲಿಕೆ ನಲಿಕೆ ಯೂಟ್ಯೂಬ್ ಚಾನೆಲ್ನ 100ನೇ ಹಾಸ್ಯಭರಿತ ವಿಡಿಯೋ ಇನ್ನು ಬಿಡುಗಡೆ ಆಗಲಿಕ್ಕೆ ಸಜ್ಜಾಗಿದೆ. ಈಗಾಗಲೇ ಗ್ರಾಮೀಣ ಸೊಗಸು ಮತ್ತು ಸೊಗಡನ್ನು ಬಹಳ ಅದ್ಭುತವಾಗಿ ಹಾಸ್ಯ ಪ್ರಧಾನವಾಗಿ ಕಟ್ಟಿಕೊಟ್ಟಿರುವಂತಹ ತಂಡ ತೆಲಿಕೆ ನಲಿಕೆ. ಈ ತಂಡದ ಎಲ್ಲ ವಿಡಿಯೋಗಳನ್ನು ನಾನು ನೋಡ್ತೇನೆ, ಬಹಳಷ್ಟು ಆನಂದ ಪಡ್ತೇನೆ. ಅದನ್ನ ಇತರರಿಗೆ ಕೂಡ ತೋರಿಸಿ ಅವರ ಮನಸ್ಸಲ್ಲಿ ಕೂಡ ನಗುವನ್ನು ತರಿಸುವಂತಹ ಕೆಲಸವನ್ನು ನಾನು ಮಾಡಿದ್ದೇನೆ. ಯಾಕಂತ ಹೇಳಿದ್ರೆ ಆ ರೀತಿಯ ನೀತಿ ಪ್ರಧಾನವಾದಂಥ ಹಾಸ್ಯಭರಿತ ವಿಡಿಯೋಗಳು ಇವರು ಮಾಡಿದ್ದಾರೆ. ಆ ವಿಡಿಯೋ ಈಗ 100ನೇದು ಬರ್ತಾ ಇದ್ದಾವೆ. ಈಗಾಗಲೇ ನಾವು ಯಾವ ರೀತಿ ಅವರಿಗೆ ಪ್ರೋತ್ಸಾಹವನ್ನು ನೀಡಿದೆವು ಅದೇ ರೀತಿ ಮುಂದೆಯೂ ಕೂಡ ಪ್ರೋತ್ಸಾಹವನ್ನು ನೀಡಿ ಗ್ರಾಮೀಣ ಪ್ರತಿಗಳು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನಕ್ಕೆ ಪ್ರೋತ್ಸಾಹಿಸಿ ಅವರನ್ನು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಮೇಲ್ಮಟ್ಟಕ್ಕೆ ಬೆಳೆಸುವ ಅಂತ ಹೇಳ್ತಾ ಅವರ ಈ 100ನೇ ಸಂಚಿಕೆಗೆ ನಾನು ಶುಭಾಶಯವನ್ನು. ಹಲೋ ನಮಸ್ತೆ ಬಂಧುಲೆ, ಎನ್ನ ಪುದರ್ ಸುದರ್ಶನ್. ಯಾನಿ ಪಾತ್ರೊಂದಿಪ್ಪಿನ ವಿಷದ ಆಯ್ತು ಅನ್ಕೊಂಡ ತೆಲಿಕೆ ನಲಿಕೆ ಕಲಾವಿದರನ ಬಗ್ಗೆ. ತೆಲಿಕೆ ನಲಿಕೆ ಕಲಾವಿದರು ಮಲ್ತೊಂದಿಪ್ಪಿನ ವಿಡಿಯೋಲಿ ಎಂತೋನಾಗ ಈಗಲೇ ಮಸ್ತ್ ಖುಷಿ ಒಂದುಂಡು. ಆ ಒಂಜಿ ಟಾಪಿಕ್ ಸ್ಪೆಷಲಿ ಆದಿ ಕನ್ನಡ ಆದಿಪ್ಪು ತೋಟಡ ಆದಿಪ್ಪು ತೋಟಲೆಡೆ ಪೋದು ಸೀನಿಯರ್ ಎಂತೋನ ಎಂಕ್ಲೆಗ್ ಪಂಡ ದುಬೈಡುಲ್ಲಂದು ಫೀಲ್ ಆವಂದಿತ್ತು. ಆಕ್ಚುಲಿ ಊರುಡುಲ್ಲಂದೇ ಫೀಲ್ ಆವಂದ. ಸೊ ಅದಕ್ಕೋಸ್ಕರ ನನ್ನನಾತಲ ಎಡ್ಡೆ ವಿಶ್ರಾಣಿಗೆ ತಂದು ವಿಡಿಯೋಸ್ ಮಲ್ಪಲೆ ಒಂದು ರಿಕ್ವೆಸ್ಟ್ ಮಲ್ತಂದು ಒಕ್ಕ ನನ್ನ ಬರ್ಪನಂಚಿತ್ನ 100ನೇ ವಿಡಿಯೋಗೂ ಮಸ್ತ್ ಶುಭ ಹಾರೈಕೆ ಕೊರಂದು. ಥ್ಯಾಂಕ್ ಯು ಸೋ ಮಚ್. ಇಂಚೆನೆ ಮಲ್ತಂದಿಪ್ಪು. ಹಾಯ್, ನಾನು ಗಿರೀಶ್ ಪೂಜಾರಿ ನಾರಾವಿ. ಸುರೇಂದ್ರ ಜೈನ್ ಪನ್ಪನಾರು ತೆಲಿಕೆ ನಲಿಕೆ ತಂಡ ಕಟ್ಟದು ಬಾರಿ ಪೊರ್ಲುಡು ವಿಡಿಯೋನು ಮಲ್ತೊಂದುಲ್ಲೇರು. ಆರನ 99 ವಿಡಿಯೋನು ಮಲ್ತು ತೆಲಿಕೆ ನಲಿಕೆ ಮಲ್ತದು ಬಾರಿ ಪೊರ್ಲುಡು ಮಲ್ತೊಂದುಲ್ಲೆ. ಅಂಚೆ 100ನೇ ಪ್ರಯೋಗ ಅವರಿಗೆ ಶುಭಾಶಯ. ತೆಲಿಕೆ ನಲಿಕೆ ಕಲಾ ತಂಡ ಮಾಡ್ತಿರುವಂತಹ ಪ್ರತಿಯೊಂದು ವಿಡಿಯೋನ ನಾನು ನೋಡ್ತಾ ಇದ್ದೇನೆ. ನನ್ನ ಮಕ್ಕಳು ಸಹ ಬಹಳ ಕುತೂಹಲಕಾರಿಯಾಗಿ ನೋಡ್ತಾ ಇದ್ದಾರೆ. ಅದರಲ್ಲಿ ನನ್ನ ಮಗನಿಗಂತೂ ಟ್ರೋಲ್ ಶೀನಾ ಅಂದರೆ ತುಂಬ ಅಚ್ಚುಮೆಚ್ಚು. ಅವನು ಊಟ ಮಾಡುವಾಗೆಲ್ಲ ಅಜ್ಜನ ವಿಡಿಯೋಕು ಅಂತ ಹಠ ಮಾಡ್ತಾ ಇರ್ತಾನೆ. ಅವನು ದೊಡ್ಡ ಫ್ಯಾನ್ ಅಂತಲೇ ಹೇಳ್ಬೋದು ಅವತ್ತು. ಹಾಗೆ ನನಗೆ ಸುರೇಂದ್ರ ಜೈನ್ ನಾರಾವಿಯವರು ವಿಡಿಯೋಗೆ ಬಳಸುವಂತಹ ಸ್ಥಳಗಳು, ಗದ್ದೆ ಆಗಿರ್ಬೋದು, ತೋಟ ಆಗಿರ್ಬೋದು, ಒಟ್ಟಿನಲ್ಲಿ ಗ್ರಾಮೀಣ ಪರಿಸರ ಬಹಳ ಇಷ್ಟ ಆಯಿತು. ಅದು ನಮ್ಮ ಕಣ್ಣಿಗೆ ಒಂದು ಮದ ನೀಡಿದರೆ ವಿಡಿಯೋದಲ್ಲಿ ಬರುವಂತಹ ಕಾಮಿಡಿಗಳು ನಮ್ಮ ಮನಸ್ಸಿಗೆ ಆನಂದವನ್ನು ನೀಡ್ತಾ ಇದೆ. ಕಾಮಿಡಿ ವಿಡಿಯೋಸ್ ಮಾಡೋದು ಮಾಡಿ ಇನ್ನೊಬ್ಬರನ್ನು ನಗಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ಈ ಕಲಾತಂಡ ಮಾಡ್ತಾ ಇದೆ. ಇವರಿಗೆ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗಲಿ ಅಂತ ನನ್ನ ಶುಭ ಹಾರೈಕೆ. ಎಲ್ರಿಗೂ ನಮಸ್ಕಾರ, ನಾನು ಧನುಷ್ ಕನ್ಯಾಡಿ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ತೆಲಿಕೆ ನಲಿಕೆ ಕಾಮಿಡಿ ಪ್ರೊಡಕ್ಷನ್ ಅವರು 100ನೇ ಸಂಚಿಕೆ ಬಿಡುಗಡೆಗೆ ಸಜ್ಜಾಗಿದ್ದಾರೆ. ಇವರು ಹಳ್ಳಿಯಲ್ಲಿ ಅಡಗಿರುವಂತಹ ಸುಪ್ತ ಪ್ರತಿಭೆಗಳನ್ನು ಹುಡುಕಿ ಅವರನ್ನು ಬೆಳಕಿಗೆ ತರುವ ಮೂಲಕ ಅವರಿಂದ ಸಮಸ್ತ ಜನರನ್ನು ಕೂಡ ಮರಾಂದಿಸ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಇವರ ಈ ಒಂದು ವಿಡಿಯೋ ಅದು 100ನೇ ಸಂಚಿಕೆಯಲ್ಲಿರುವಂಥದ್ದು. 100 ಸಾವಿರವಾಗಲಿ 1000 ಲಕ್ಷವಾಗಲಿ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಮನ್ನಣೆಯನ್ನು ಪಡೆದಿರುವಂತಹ ಈ ವಿಡಿಯೋ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೆ ಕೂಡ ಪ್ರಚಲಿತವನ್ನು ಪಡೀಲಿ, ಯಶಸ್ಸು ಕೀರ್ತಿ ಗಳಿಸ್ತಾ ಹೋಗ್ಲಿ ಅಂತ ಹೇಳ್ತಾ ನಾನು ಆಶಿಸ್ತೇನೆ. ನಮಸ್ಕಾರ,
ಯಾನು ರಾಜು ನಾರಾವಿ ಬಂದದು ಯೂಟ್ಯೂಬ್ಡು ಸುರೇಂದ್ರ ಕುಮಾರ್ ಜೈನ್ ಮೇರನ ಭಾರಿ ಪೊರ್ಲುದ ತೆಲಿಕೆ ನಲಿಕೆ ಕಾರ್ಯಕ್ರಮ ಮೂಡ್ದು ಬರೋದುಂಡು ಅವಿಟ್ಟು ಸೀನಣ್ಣನ ಪಾತ್ರ ಇಂಕಿ ಭಾರಿ ಖುಷಿ ಆತದೆ ಅಂಚೆನಿ ತುಳು ಅಪ್ಪೆನ ಜೋಕುಲು ಮಲ್ಪುನ ಈ ಕಾರ್ಯಕ್ರಮಕ್ಕೂ ಸಂಪೂರ್ಣ ಸಹಕಾರ ಎಲ್ಲ ಉಂಡು ಅಂಚೆನಿ ನಿಖಿಲ ಸಪೋರ್ಟ್ ಮಲ್ಪಲೆ ಬಂದದು ತುಳುನಾಡದ ಜನಕ್ರಿಯಟ ಈ ರೀತಿ ವಿನಂತಿ ಮಲ್ತೊಂದುಲ್ಲೆ ಸೊಲ್ಮೇಲೆ ಮಾತೆರೆಗ್ಲ ನಮಸ್ಕಾರ ಯಾನು ರಕ್ಷಾ ಕೋಟ್ಯಾನ್ ತೆಲಿಕೆ ನಲಿಕೆ ಪ್ರೊಡಕ್ಷನ್ ಯೂಟ್ಯೂಬ್ ಚಾನೆಲ್ದ ಮೂಡು ಬರ್ಪನಂಚಿನ ಮಾತ ಕಾಮಿಡಿ ವಿಡಿಯೋಲ ಮಸ್ತ್ ಶೋಕುಂಡು ಅಂಚನೆ ಉಂದೆಟ್ಟು ಮಸ್ತ್ ನ್ಯಾಚುರಲ್ ಆದ ಮಾತೆಲ್ಲ ಆಕ್ಟ್ ಮಂತೊಂದುಲ್ಲೆ. ನಮಸ್ಕಾರ, ನಾನು ವಿ.ಕೆ. ಕಡಬ ಮಾತಾಡ್ತಾ ಇರೋದು. ವಿಷಯ ಏನಂತ ಹೇಳಿದರೆ, ತೆಲಿಕೆ ನಲಿಕೆ ಪ್ರೊಡಕ್ಷನ್ ನಮ್ಮ ಸುರೇಂದ್ರ ಜೈನ್ ನಾರಾವಿ ಇವರ ನೇತೃತ್ವದಲ್ಲಿ ಯೂಟ್ಯೂಬ್ನಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ವಿಡಿಯೋಗಳು ಬರ್ತಾ ಇದೆ. ಹೀಗಾಗಿ ಅನೇಕ ವಿಡಿಯೋಗಳು ಬಂದು ಈಗ 100ನೇ ವಿಡಿಯೋವನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ಸ್ಥಳೀಯ ಪ್ರತಿಭೆಗಳನ್ನು ಅಂದರೆ ತೆರೆಮರೆಯಲ್ಲಿರುವಂತಹ ಪ್ರತಿಭೆಗಳನ್ನು ಬಳಸಿಕೊಂಡು ಮುಖ್ಯವಾಗಿ ಟ್ರೋಲ್ ಸೀನಾ ಇವರನ್ನು ಒಂದು ಬಿಂಬಿಸಿಕೊಂಡು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದಾರೆ. ನಾನು ಕೂಡ ಈ ವಿಡಿಯೋಗಳನ್ನು ನೋಡಿದ್ದೇನೆ ಮತ್ತು ಅದಕ್ಕೆ ಮೆಚ್ಚುಗೆಯನ್ನು ಸೂಚಿಸಿದ್ದೇನೆ. ಹೀಗಾಗಿ 100ನೇ ವಿಡಿಯೋ ಇನ್ನಷ್ಟು ಒಳ್ಳೆಯದಾಗಿ ಮೂಡಿಬರಲಿ ಮತ್ತು ಆ ಒಂದು ಚಾನಲ್ ಇನ್ನಷ್ಟು ಬೆಳೆಯಲಿ ಅನ್ನುವಂಥದ್ದು ನನ್ನ ಆಶಯ. ವಂದನೆಗಳು. ನಮಸ್ತೆ, ಯಾನು ಅಪ್ಪು ಬಾತೇರ್ನ ಅರುವಾರ್ದು ತೆಲಿಕೆ ನಲಿಕೆ ಕಾಮಿಡಿ ವಿಡಿಯೋ ಮಸ್ತ್ ಎಂಕ್ ಇಷ್ಟ ಒಂದುಂಡು ಐಟಂತ ಆ್ಯಕ್ಟ್ ಮಲ್ತನ್ನ ಆನಂದನ್ನೇ ಅದಿಪ್ಪೋಡು, ಸೀನನ್ನೇ ಅದಿಪ್ಪೋಡು, ಹರಿಶ್ಚಂದ್ರ ಅದಿಪ್ಪೋಡು ಮುಖ್ಯನ ಕಾಮಿಡಿ ಪೂರ ಮಸ್ತ್ ಇಷ್ಟ ಒಂದುಂಡು. ಸೊನ್ಪತ್ತೊಂಬ ವಿಡಿಯೋ ಯಾನ್ ತೂತೆ ನನ್ನ 100ನೇ ವಿಡಿಯೋಗೆ ಯಾನ್ ಕಾತೊಂದುಲ್ಲೆ ಇಟ್ಟು ಕಾನ್ಸೆಪ್ಟ್ ಮಲ್ತನ ಸೂರಜನ್ನಗ್ಲ ಧನ್ಯವಾದಗಳು. ಮತ್ತು ನಿಕ್ಲೆನ ಈ ವಿಡಿಯೋದ ಸೀನರಿ ಎಂಕ್ ಮಸ್ತ್ ಇಷ್ಟ ಆತಂಡು. ನಿಕ್ಲೆನ ಪ್ರೋತ್ಸಾಹ ಈ ಟೀಮಿಗೆ ಏಪಲ ಉಂಡು. ತೆಲಿಕೆ ನಲಿಕೆ ಟೀಮ್ ಆಲ್ ದ ಬೆಸ್ಟ್.